ಬೀದರ್ ಜಿಲ್ಲೆ ಔರಾಬಿ ಹಾಗೂ ಕಮಲ್ನಗರ್ ತಾಲೂಕಿನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಸಾರ್ವಜನಿಕರ ಸೇವೆಗಾಗಿ ಸರ್ಕಾರ ನೀಡಿದ 108 ಆಂಬ್ಯುಲೆನ್ಸ್ಗಳು ಆಸ್ಪತ್ರೆಯಲ್ಲಿ ಅನಾಥವಾಗಿ ನಿಂತಿದೆ. ಸಾರ್ವಜನಿಕರ ಕಷ್ಟದ ಸಮಯದಲ್ಲಿ ಜೀವದ ರಕ್ಷಣೆಗಾಗಿ ಸರ್ಕಾರ ನೀಡಿರುವ 108ಗೆ ಕರೆ ಮಾಡಿ ಆಂಬ್ಯುಲೆನ್ಸ್ಗೆ ಸಹಾಯ ಕೇಳಿದಾಗ ಬರದೇ ಇರುವುದು ತಿಳಿದು ಬಂದಿದೆ. 2 ತಾಲೂಕುಗಳಿಗೆ ಸೇರಿ ಕೇವಲ 3 ಆಂಬ್ಯುಲೆನ್ಸ್ಗಳಿವೆ. ಆದರೆ ಅವು ಸರಿಯಾಗಿ ಯಾವಾಗ ಬರುತ್ತೆ ಎಂಬುದು ಗೊತ್ತಾಗದೆ ಜನರು ತುರ್ತು ಸಂದರ್ಭದಲ್ಲಿ ಖಾಸಗಿ ವಾಹನವನ್ನು ಹತ್ತಿಕೊಂಡು ಆಸ್ಪತ್ರೆಗೆ ಬರುವ ಮುಂಚೆ ತಮ್ಮ ಜೀವ ಕಳೆದುಕೊಂಡಿದ್ದಾರೆ. ಜಿರ್ಗಾ, ಮುಸ್ತಾಪುರ, ಬೊಳರ್, ಸಂತಾಪುರ ಗ್ರಾಮದಲ್ಲಿ 1 ತಿಂಗಳಲ್ಲಿ 4 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಇದರ ಬಗ್ಗೆ ಸುಮಾರು ಸಾರಿ ಸಂಬಂಧಪಟ್ಟಂತಹ ತಾಲೂಕು ಟಿಎಚ್ಒ ಹಾಗೂ ಜಿಲ್ಲಾ ಮಟ್ಟದ ಡಿಎಚ್ಒ ಅಧಿಕಾರಿಗಳಿಗೆ ಹೇಳಿದರೂ ಇಲ್ಲಿಯವರೆಗೆ ಯಾವುದೂ ಕ್ರಮ ಕೈಗೊಂಡಿಲ್ಲ. ಸರ್ಕಾರ ನೀಡಿರುವ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಜನರ ಜೀವದ ಜೊತೆ ಆಟ ಆಡುತ್ತಿದ್ದಾರೆ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಂಪೂರ್ಣವಾಗಿ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಔರಾದ್ಬಿ ಹಾಗೂ ಕಮಲ್ನಗರ್ ತಾಲೂಕಿನ ಪ್ರತಿಯೊಂದು ಹೋಬಳಿಯಲ್ಲಿ ಒಂದರಂತೆ ಒಟ್ಟು 108 ಆಂಬ್ಯುಲೆನ್ಸ್ಗಳನ್ನು ನಡೆಸಬೇಕು. ಇಲ್ಲದಿದ್ದರೆ ಭೀಮ್ ಆರ್ಮಿ ಔರಾಬಿ ತಾಲೂಕು ಘಟಕ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಔರಾದ್ಬಿ ಸರ್ಕಾರಿ ಆಸ್ಪತ್ರೆ ಮುಂದೆ ಧರಣಿ ಸತ್ಯಾಗ್ರಹ ಕೈಗೊಳ್ಳಲಾಗುವುದೆಂದು ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರಾದ ಗೌತಮ್ ಮೇತ್ರೆ ಹೇಳಿದ್ದಾರೆ. ಮತ್ತು ತಾಲೂಕು ದಂಡಾಧಿಕಾರಿಗಳಾದ ಮೇಲಶೆಟ್ಟಿ ಚಿದ್ರೆ ಇವರ ಮುಖಾಂತರ ಕರ್ನಾಟಕ ಸರ್ಕಾರ ಆರೋಗ್ಯ ಸಚಿವರಾದ ಕೆ ಸುಧಾಕರ್ ಹಾಗೂ ಜಿಲ್ಲಾಧಿಕಾರಿಗಳು ಬೀದರ್ ಇವರಿಗೆ ಮನವಿ ಪತ್ರ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಪ್ರಧಾನ ಕಾರ್ಯದರ್ಶಿ ದಿಲೀಪ್ ಸೋನೆ, ಮಲ್ಲಿಕಾರ್ಜುನ್ ಕೋಟೆ, ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಪ್ರಕಾಶ್ ಕಾಂಬ್ಳೆ, ಅಜಯ್ ಕಾಂಬಳೆ, ಅವಿನಾಶ್ ಸತೀಶ ಹಿಪಾಳಗಾವ, ಪ್ರಕಾಶ ವಾಗಮರೆ ಇನ್ನಿತರರು ಭೀಮ್ ಆರ್ಮಿ ಕಾರ್ಯಕರ್ತರು ಹಾಜರಿದ್ದರು. ವರದಿ ಅರವಿಂದ ಮಲ್ಲಿಗೆ. ಆಕ್ಸಿಡೆಂಟ್ ಆಯ್ತು ಅಥವಾ ಹೆರಿಗೆ ಕಡೆಯಲ್ಲಿ ಸಮಸ್ಯೆಗಳಿಗಾಗಿ ಅವ್ರು ಯಾರಾದ್ರೂ ಒಂದು ವೇಳೆ ಕರೆ ಮಾಡಿದಾಗ ಮಿನಿಮಮ್ 1 ತಾಸು 2 ತಾಸು ಬರುತ್ತೆ. ಅಷ್ಟು 2 ತಾಸು ಕೂಡ ಬರ್ತಕ್ಕಂಥ ವ್ಯವಸ್ಥೆ ಇಲ್ಲ. ಹಾಗಾಗಿ ಜನರಿಗೆ ಅನುಕೂಲ ಸಿಗ್ತಾ ಇಲ್ಲ. ಅದ್ರ ಕಡೆ ನಾವೇನಂದ್ರೆ ನಮ್ಮ ಭೀಮಾರ್ಮಿ ತಾಲೂಕು ಘಟಕದ ವತಿಯಿಂದ ಹಿಂದೆನೂ ಕೂಡ ಏನಂತಂದ್ರೆ ಮಾನ್ಯ ನಮ್ದೇನಂತಂದ್ರೆ ಡಿಎಚ್ಒ ಅವ್ರಿಗೆ ಕೂಡ ಏನಂದ್ರೆ ಕಾಲ್ ಮುಖಾಂತರ ಮಾತಾಡಿದೀವಿ. ಅವ್ರೇನೋ ಒಂದು ವಾದ ಬಿಡಿಸ್ಬಿಡ್ತಾರೆ. ಅದಾದ ನಂತರ ನಾವು ಟಿಎಚ್ಒ ಅವ್ರಿಗೆ ಕೂಡ ನಾವು ಭೇಟಿ ಇದ್ದೀವಿ. ಅವರು ಕೂಡ ಏನಂದ್ರೆ ಆಯ್ತಪ್ಪ ಕೆಲವೊಂದು ಗಾಡಿಗಳು ಏನಂದ್ರೆ ಮೇಂಟೆನೆನ್ಸ್ ನಿಂತ್ಕೊಂಡವ ಅದನ್ನ ಇಮಿಡಿಯೇಟ್ ಆಗಿ ನಾವು ರೆಡಿ ಮಾಡ್ತಕ್ಕಂಥ ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ. ಈ ಇತ್ತೀಚೆಗೆ ಏನಂದ್ರೆ ಸುಮಾರು 8 ಕೋಟಿ 9 ಕೋಟಿ ಏನಂದ್ರೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಇದೆ. ಯಾವ್ಯಾವ ಆಂಬುಲೆನ್ಸ್ ನಿಂತ್ಕೊಂಡು ಒಂದು ಬೇಕು ಅವೆಲ್ಲ ಮೇಂಟೆನೆನ್ಸ್ ಮಾಡಿ ಆದಷ್ಟು ಜನರಿಗೆ ತಲುಪಂತ ವ್ಯವಸ್ಥೆ ಮಾಡಿ ಅಂತ ಹೇಳಿ. ಆದ್ರೂ ಕೂಡ ಇವತ್ತಿನ ಏನಂದ್ರೆ ಇನ್ನು ಆಂಬುಲೆನ್ಸ್ಗಳು ಯಾವ್ದು ಕೂಡ ಆಂಬುಲೆನ್ಸ್ಗಳು ರೆಡಿ ಆಗಿಲ್ಲ, ಜನ ಸೇವೆ ಬರ್ತಾ ಇಲ್ಲ. ನಾವು ಮೊನ್ನೆ ನೋಡಿದೀವಿ ಎಲ್ಲಿ ಅಂತಂದ್ರೆ ಜಿಲ್ಲಾದಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು, ಆಂಬುಲೆನ್ಸ್ ಬರ್ಲಿಲ್ಲ, ಡೆತ್ ಆಯ್ತು, ಸ್ಪಾಟ್ ಮೇಲೆ ಡೆತ್ ಆಯ್ತು. ಒಂದು 10 ತಾಸು ಪರಿಹಾರ ಏನೊಂದು ಸಿಕ್ಕಿಲ್ಲ ಸರ್. ಅದೇ ರೀತಿಯಾಗಿ ಇಲ್ಲಿ ಕೌಳ ಮೇಲೆ ಕೂಡ ಒಂದಾಯ್ತು, ಕೌಳ ಮತ್ತು ಮುಸ್ತಫರ ಹತ್ರ. ಅದು ಕೂಡ ನಾಳೆ ಖುದ್ದಾಗಿ ರಾತ್ರಿ 8 ಗಂಟೆ 1:30 ಗಂಟೆ ಆಯ್ತು. ಬಸ್ ಕಂಡಕ್ಟರ್ ಯಾರು ಹೋಗ್ಲಕ್ಕೆ ರೆಡಿ ಇಲ್ಲ. ಬಸ್ ಕಂಡಕ್ಟರ್ ಆಗುತ್ತೆ ಅದನ್ನು ಕೂಡ ಅದೇ ರೀತಿ ಆಯ್ತು. ಸಂಪೂರ್ಣ ಕೂಡ ಇದೆ ಅದೇ ರೀತಿ ಆಯ್ತು. ಮತ್ತೆ ನಿನ್ನೆ ಗೋಳಲ್ಲಿ ಕೂಡ ಅದೇ ರೀತಿ ಆಯ್ತು. ಅಂದ್ರೆ 108 ಆಂಬುಲೆನ್ಸ್ ಸರಿಯಾದ ಟೈಮಿಗೆ ತಪ್ಪೇ ಒಂದೇ ಒಂದು ಕಾರಣಕ್ಕೋಸ್ಕರ ಏನಂದ್ರೆ ಜನರಿಗೆ ಒಂದು ಮರಣ ಹೋಗಲ್ಲ. ಅದಕ್ಕೆ ಇಮಿಡಿಯೇಟ್ ಆಗಿ ಒಂದು ವಾರದಲ್ಲಿ ಏನಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದನ್ನು ನಮ್ಮ ಮನವಿಯನ್ನು ತಮ್ಮ ಹತ್ರ ಒಂದು ಮನವಿ ಪತ್ರ ಸಲ್ಲಿಸ್ತೀವಿ. ಒಂದು ವೇಳೆ ಈ ಮನವಿ ಪತ್ರ ಏನಾದ್ರು ಜಿಲ್ಲಾಧಿಕಾರಿಗಳು ಏನಾದ್ರು ಒಂದು ವಾರದಲ್ಲಿ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಬೀದರ್ ಜಿಲ್ಲೆಗೆ ಉಗ್ರವಾದ ಹೋರಾಟ ಮಾಡ್ತೇವೆ ಮತ್ತು ಅವರ ವಿಗ್ರಹವಾದ ಹೋರಾಟ ಮಾಡ್ತೇವೆ ಅಂತ ನಾವು ತೀರ್ಮಾನಿಸಿದ್ದೇವೆ.